ಲಚ್ಚು ಕುಕ್ಕಿನ ಚಂಡುರ್ಲಿಯಲ್ಲಿ ಊಟ ಮಾಡ್ತಿದ್ದಾರೆ. ಫುಲ್ ಸ್ಪ್ರೆಡ್ ಆಗ್ತದೆ ಅಂತ ನೋಡಬೇಕು ಎಷ್ಟಾಗ್ತದೆ ಅಂತ. ಈಗ 4 ಉಂಟು, ಸೊ ಎಷ್ಟಾಗ್ತದೆ ಅಂತ ನೋಡಬೇಕು. ಗೈಸ್, ನಿಮಗೆ ಒಂದು ವಿಷಯ ಹೇಳಿಕುಂಟು. ಹಾಯ್, ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕವಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಕೂಡ ಡೈಲಿ ಲೈಫ್ ವ್ಲಾಗ್ ಮಾಡ್ತಾ ಇದ್ದೇನೆ. ಸೊ ಈಗ ಸದ್ಯಕ್ಕೆ ಮಧ್ಯಾಹ್ನ ಆಗಿದೆ. ನಾನು ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ಅಲ್ವಾ, ಸೊ ಧನು ಅನ್ನುವರು ಈ ಸಲದ ಗಿಫ್ಟ್ ವಿನ್ನರ್ ಆಗಿದ್ದಾರೆ. ಸೊ ಅವರಿಗೆ ನಾನೇ ಕೈಹರೆ ಕೊಡು ಅಂತ ಹೇಳಿ, ಯಾಕಂತ ಹೇಳಿದ್ರೆ ಅವರು ಮಾಣಿಯಲ್ಲಿ ಒಂದು ಡ್ರೆಸ್ ಶಾಪಲ್ಲಿ ಇರೋದಂತೆ. ಸೊ ನನಗೆ ಅವರು ಕಮೆಂಟಲ್ಲೇ ತಿಳಿಸಿದ್ರು, ಆನಂತರ ಅವರಿಗೆ ನಂಬರ್ ಎಲ್ಲ ಕೊಟ್ಟು ಸೊ ಅವರು ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ಸೊ ಈಗ ಇದ್ದಾರಂತ ಹೇಳಿದ್ರು ಶಾಪಲ್ಲಿ. ಸೊ ಅವರಿಗೆ ನಾನು ಡೈರೆಕ್ಟಾಗಿ ಕೊಡುವ ಅಂತ ಹೋಗ್ತಿದ್ದೇನೆ, ಕೊರಿಯರ್ ಎಲ್ಲ ಬೇಡ, ಸೊ ಹತ್ರನೇ ಅಲ್ವಾ, ಸೊ ಹಾಗಾಗಿ ಅವರಿಗೆ ಕೊಡುವ ಅಂತ. ಸೊ ಇಷ್ಟವರೆಗೆ ನನಗೆ ಅವರ ಪರಿಚಯ ಇರಲಿಲ್ಲ. ಮೊನ್ನೆ ನಾನು ಶಾಪಿಗೆ ಹೋಗುವಾಗ ಮಾತ್ರ ನಿಮ್ಮ ವ್ಲಾಗ್ ನೋಡ್ತೇನೆ ಅಂತ ಹೇಳಿದ್ರು ಅವರು. ಸೊ ಆಗಷ್ಟೇ ನೋಡಿದ್ದೇನೆ, ಅದು ಕೂಡ ಕರೆಕ್ಟ್ ನೋಡ್ಲಿಲ್ಲ ಅವರನ್ನ. ಸೊ ಇವತ್ತು ಅವರನ್ನು ಮೀಟ್ ಆಗಿ ಸೊ ಗಿಫ್ಟ್ ಅನ್ನು ಕೂಡ ಕೊಡುವ ಅಂತ ಹೋಗ್ತಾ ಇದ್ದೇನೆ. ಸೊ ಒಂದಷ್ಟು ಕೆಲಸ ಕೂಡ ಉಂಟು ಮಾಣಿಯಲ್ಲಿ, ನೋಡುವ ವಿಡಿಯೋ ಮಾಡ್ಲಿಕ್ಕಾದ್ರೆ ಮಾಡ್ತೇನೆ, ಇಲ್ಲದಿದ್ರೆ ನೋಡುವ ಎಂತ ಆಗ್ತದೆ ಅಂತ. ಸೊ ಬನ್ನಿ, ಅದಕ್ಕೆ ಮುನ್ನ ಇವತ್ತಿನ ವ್ಲಾಗ್ ಶುರು ಮಾಡೋಣ. ನಾನು ಮನೆಗೆ ಬಂದೆ. ಸೊ ನನಗೆ ವೀಡಿಯೋ ಎಲ್ಲ ಮಾಡ್ಲಿಕ್ಕೆ ಆಗಲಿಲ್ಲ. ಮತ್ತು ಅವ್ರ ಹತ್ರ ಕೇಳಿದೆ, ನಾನು ಪರ್ಮಿಷನ್ ಕೇಳೋದು ಮುಖ್ಯ, ಯಾಕಂತಂದರೆ ಕೆಲವರಿಗೆ ವೀಡಿಯೋದಲ್ಲೇ ಬರಲಿಕ್ಕೆಲ್ಲ ಇಷ್ಟ ಇರೋದಿಲ್ಲ. ಸೊ ಕೇಳಿದೆ ವೀಡಿಯೋ ಮಾಡಬೇಕಂತ. ಸೊ ಬೇಡ ಅಂತ ಸ್ವಲ್ಪ ನರ್ವಸ್ ಆದರು. ಸೊ ಹಾಗಾಗಿ ನಾನು ಅವರ ವೀಡಿಯೋ ಮಾಡಲಿಲ್ಲ. ಆದರೆ ವೀಡಿಯೋ ಕಳಿಸಿಕೊಡ್ತೇನೆ ಅಂತ ಹೇಳಿದರು, ಅನ್ಬಾಕ್ಸಿಂಗ್ ಮಾಡೋದು. ಸೊ ಫಸ್ಟಿಗೆ ಏನು ಗಿಫ್ಟ್ ಅಂತ ನೋಡ್ಕೊಂಡು ಬನ್ನಿ. ಸೊ ಕೆಲವರಿಗೆ ಹಾಕಿರ್ಬೋದು, ಇದೇನು ಸಣ್ಣ ಚಿಪ್ ಥರ ಇದೆ ಅಲ್ವಾ ಅಂತ. ಎಸ್, ಅವರು ವ್ಲಾಗ್ ನೋಡ್ತಿದ್ದೇನೆ ಅಂತ ಹೇಳಿದ್ರಲ್ವಾ. ಸೊ ಹಾಗಾದರೆ ಡೈಲಿ ಮೊಬೈಲ್ ಯೂಸ್ ಮಾಡ್ತಾರಂತಾಯಿತು, ಜಾಸ್ತಿನೇ ಯೂಸ್ ಮಾಡ್ತಾರಂತಾಯಿತು. ಸೊ ಹಾಗಾಗಿ ಅದು ಎನ್ವೈರೋ ಚಿಪ್ ಅಂತ, ರೇಡಿಯೇಷನ್ ಕಂಟ್ರೋಲರ್. ಸೊ ಅದಕ್ಕೆ ನಾನು ಆ ಗಿಫ್ಟನ್ನು ಕೊಟ್ಟಿರೋದು. ಅದು ಬೇಕಾದರೆ ನಿಮಗೆ ಅದರ ಬಗ್ಗೆ ಏನಾದರೂ ರಿವ್ಯೂಸ್ ಏನಾದರೂ ಬೇಕಿದ್ರೆ ಯೂಟ್ಯೂಬಲ್ಲಿ ಎನ್ವೈರೋ ಚಿಪ್ ಅಂತ ಹಾಕಿ ಸೊ ರಿವ್ಯೂಸ್ ಸಿಗುತ್ತೆ. ನಾನು ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿದ್ದೆ ಅಲ್ವಾ, ಮೋದಿ ಕೇರ್. ಸೊ ಅಲ್ಲಿದ್ದಾಗ ನಾನು ಅದನ್ನು ಬಳಸ್ತಾ ಇದ್ದೆ. ಈಗ ಅದ್ರ ದೊಡ್ಡ ಎನ್ವೈರೋ ಗ್ಲೋಬ್ ಉಂಟು, ಹಾಗಾಗಿ ನಾನು ಮೊಬೈಲಿಗೆ ಹಾಕ್ತಾ ಇಲ್ಲ ಅದನ್ನು. ಹಾಗಾಗಿ ಈ ಸಲ ನಾನು ಹೋಗಿ ಶಾಪಲ್ಲಿ ಪರ್ಚೇಸ್ ಮಾಡಿ ಸೊ ಅದನ್ನೇ ಕೊಡುವ ಅಂತ ಆಯಿತು ನನಗೆ. ಯಾಕಂತ ಹೇಳಿದರೆ ಅದು ಸ್ವಲ್ಪ ಯೂಸ್ಫುಲ್ ಆಗ್ತದೆ. ಸೊ ಹಾಗಾಗಿ ನಾನು ಆ ಗಿಫ್ಟನ್ನು ಕೊಡೋದಕ್ಕೆ ರೀಸನ್. ಅವರು ವೀಡಿಯೋ ಮಾಡೋದು ಬೇಡ ಅಂತ ಹೇಳಿದ್ರು, ಬಟ್ ಒಂದು ಫೋಟೋ ಅಲ್ಲಿ ಸೆಲ್ಫಿ ತೆಗೆದ್ರು ಅವರೇ. ಸೊ ಅದನ್ನು ಮಾತ್ರ ಹಾಕ್ತಿದ್ದೇನೆ. ಒಂದು ವೇಳೆ ನಿಮಗೆ ವ್ಲಾಗಲ್ಲಿ ಬಂತು ಅಂತ ಹೇಳಿದ್ರು ಬೇಜಾರಿದ್ದರೆ ಸಾರಿ ಆಯಿತಾ, ನಾನು ಹಾಕ್ತೇನೆ ಅದನ್ನು. ಯಾಕಂತ ಹೇಳಿದ್ರೆ ವ್ಯೂವರ್ಸಿಗೆ ಗೊತ್ತಾಗಬೇಕು, ಅದಕ್ಕೋಸ್ಕರ. ಮತ್ತು ಕೆಲವರು ಹೇಳ್ಬೋದು ನಿಮ್ಮ ಮಾಣಿಯವರಿಗೆ ಗಿಫ್ಟ್ ಹೋಗ್ತಾ ಉಂಟು ಅಂತ. ಖಂಡಿತ ನನಗೆ ಗೊತ್ತಿರಲಿಲ್ಲ ಅವರು ಮಾಣಿಯವರಲ್ಲ, ಕಡೇಶ್ವಾಲಿ ಅದವರ ಏನೋ ಹೇಳಿದರು, ಬುಡೋಳಿಯ ಕಡೇಶ್ವಾಲಿಯನ್ನೇ ಹೇಳಿದರು. ಬಟ್ ಅವರು ವರ್ಕ್ ಮಾಡೋದು ಮಾಣಿಯಲ್ಲಿ ಅಂತೆ, ಡೈಲಿ ವ್ಲಾಗ್ ನೋಡ್ತಾ ಇರ್ತಾನೆ ಅಂತ ಹೇಳಿದರು. ಸೊ ಹಾಗಾಗಿ ಹತ್ರನೇ ಇದ್ದಾರಲ್ಲ ಅಂತ ಹೇಳಿ ನಾನೇ ಹೋಗಿ ಗಿಫ್ಟ್ ಕೊಟ್ಟು ಬಂದಿರೋದು. ಸೊ ಮತ್ತು ಕಂಗ್ರ್ಯಾಚುಲೇಷನ್ಸ್. ನೆಕ್ಸ್ಟ್ ಇನ್ನೊಂದು ಸಲ ನಾನು ಕ್ವೆಶನ್ ಕೇಳ್ತೇನೆ. ಸೊ ಯಾರಾದರೂ ಆನ್ಸರ್ ಮಾಡಿದೆ ಅವರಿಗೆ ಇನ್ನೊಂದು ಡಿಫ್ರೆಂಟ್ ಗಿಫ್ಟ್ ಸಿಗುತ್ತೆ. ಈ ಸಲ ಬೇರೆ ಪ್ಲ್ಯಾನ್ ಹಾಕಿದ್ದೇನೆ. ಸೊ ನೋಡುವ, ಫಸ್ಟಿಗೆ ಕ್ವೆಶನ್ ಕೇಳ್ತೇನೆ, ಏನು ಪ್ಲ್ಯಾನ್ ಅಂತ ಮತ್ತೆ ಹೇಳ್ತೇನೆ. ಸೊ ಕ್ವೆಶನ್ ನೆಕ್ಸ್ಟ್ ವೀಕಲ್ಲಿ ನೋಡುವ, ನೆಕ್ಸ್ಟ್ ವೀಕಲ್ಲಿ ಇದೇ ವೀಕಲ್ಲಿ ನೋಡುವ, ಮಿಡ್ಲಲ್ಲಿ ಯಾವತ್ತಾದರೂ ಕೇಳುವ ಕ್ವೆಶನ್. ಓಕೆ. ಮತ್ತು ಮೊನ್ನೆ ಕೆಲವರದೆಲ್ಲ ಹೆಸರು ಮಿಸ್ ಆಗಿದೆ ಅಂತ ಹೇಳಿದರು, ಇಬ್ಬರೇ ಹೇಳಿದ್ರು ನನಗೆ ಹೆಸರು ಮಿಸ್ ಆಗಿದೆ ಅಂತ. ಸೊ ಅದು ಪೇಪರ್ ಉಂಟಲ್ವ, ಅದಕ್ಕೆ ಅಂಟಿತ್ತು. ಸೊ ಹಾಗಾಗಿ ನನಗೆ ಗೊತ್ತಾಗಲಿಲ್ಲ, ಹೆಸರು ಬರೆದಿದ್ದೇನೆ ಬಟ್ ಅದರಲ್ಲಿ ಪೇಪರ್ ಅಂಟಿದ್ರಿಂದ ನನಗೆ ಅದು ನಾನು ಬೇಗ ಬೇಗ ಹೇಳ್ತಾ ಹೋಗ್ಬೇಕು ಅಂತ, ಯಾಕೆ ಸುಮ್ಮನೆ ಬೋರ್ ಆಗೋದು ವ್ಲಾಗ್ ಅಂತ ಹೇಳಿ ರಪ್ಪ ಹೇಳಬೇಕು ಅಂತ ಹೇಳಿ ಹೇಳ್ತಾ ಹೋದೆ. ಅಲ್ಲಿ ಮಿಸ್ ಆಯಿತು. ಚಶ್ಮಿತಾ ಮತ್ತು ಶ್ರುತಿ ಅವರದ್ದು ಮಿಸ್ ಆದದಂತೆ. ಸೊ ನೆಕ್ಸ್ಟ್ ಟೈಮ್ ನಾನು ನಿಮ್ಮದು ಹೆಸರು ಹಾಕುವಾಗ 2 ಸಲ, ಚಶ್ಮಿತಾ ಅವ್ರದ್ದು 3 ಸಲ ಹಾಕ್ತೇನೆ. ನೆಕ್ಸ್ಟ್ ಕಮೆಂಟಲ್ಲಿ ಬಂದರೆ 3 ಸಲ ಆಗುತ್ತೆ ಅಲ್ವಾ. ಸೊ 3 ಸಲ ಹಾಕ್ತೇನೆ. ಶ್ರುತಿ ಅವರದ್ದು 2 ಸಲ ಹಾಕ್ತೇನೆ ನಾನು ಚೀಟಿ. ಓಕೆ. ಸೊ ನೋಡುವ, ಅದೃಷ್ಟ ಇದ್ದರೆ ನಿಮಗೆ ಕೂಡ ಸಿಗ್ಬೋದು. ಒಂದು ಫನ್ನಿ ವಿಷಯ ಹೇಳಬೇಕಿತ್ತು ನಿಮಗೆ. ಈಗ ಎಲ್ಲರ ಮನೆಯಲ್ಲ, ಸಾಧಾರಣ ಒಂದಷ್ಟು ಜನರ ಮನೆಯಲ್ಲಿ ಬೆಕ್ಕುಗಳನ್ನು ಸಾಕೋದು. ಯಾಕಂತ ಹೇಳಿದ್ರೆ ಇಲ್ಲಿ ಇದ್ದರೆ ಅದನ್ನು ಓಡಿಸಲಿ ಅಥವಾ ಅದನ್ನು ಏನಾದರೂ ಇದು ಮಾಡಲಿ ಅಂತ ಹೇಳಿ
ಬೆಕ್ಕನ್ನು ಸಾಕೋದಲ್ವಾ. ಸೊ ನಾವು ಕೂಡ ಬೆಕ್ಕನ್ನು ಸಾಕಿದ್ದು ನಾವು ಇಲಿ ಓಡಿಸ್ಲಿ ಅಂತಲ್ಲ, ಇಲಿಗಳಿತ್ತು ತುಂಬ. ಸೊ ಒಂದು ಇಂಟೆನ್ಷನ್ ಅದು ಕೂಡ ಆಗಿರ್ಬೋದು, ಮತ್ತು ಅದು ತುಂಬ ನೋಡಲಿಕ್ಕೆ ಕ್ಯೂಟ್ ಇತ್ತಲ್ವ. ಸೊ ಹಾಗಾಗಿ ಅದು ಬಂದ ಬೆಕ್ಕು, ಓಕೆ, ಬೇರೆಯವರ ಮನೆಗೆ ಬಂದ ಬೆಕ್ಕು. ಸೊ ಅದನ್ನು ನಮಗೆ ಕೊಟ್ಟರು, ಈಗ ನಾವು ಸಾಕ್ತಿದ್ದೇವೆ ಅಷ್ಟೇ. ಸೊ ಅದೀಗ ಒಂದು ಮರಿಯನ್ನಿಟ್ಟಿದೆ. ನಾವು ನಮ್ಮ ಮೊನ್ನೆ ಇಲಿಗಳೆಲ್ಲ ಓಡಾಡ್ತಿದ್ದ ಸೌಂಡ್ ಎಲ್ಲ ಕೇಳ್ತಿತ್ತು ಅಟ್ಟದಲ್ಲಿ. ಅದಕ್ಕೆ ಅಮ್ಮ ಅಟ್ಟಕ್ಕೆ ಅದುವಾಗಿ ಹೋಗುದಿಲ್ಲ ಅದು ಅಟ್ಟಕ್ಕೆ. ಸೊ ಅಲ್ಲಿ ಬಂದಿರ್ಬೋದು ಹಾಗೆ ಹೇಗೆ ಅಂತ. ಬೇರೆ ಬೆಕ್ಕುಗಳೆಲ್ಲ ಅಟ್ಟಕ್ಕೆ ಹೋಗ್ತದೆ, ಅಂದರೆ ಬೇರೆಯವರ ಮನೆ ಬೆಕ್ಕೆಲ್ಲ ಅಟ್ಟಕ್ಕೆ ಹೋಗ್ತದೆ. ನಮ್ಮ ಬೆಕ್ಕಿಗೆ ಎಷ್ಟು ಇದು ಹೆದರಿಕೆ ಅಂತ ಹೇಳಿದರೆ ಅಟ್ಟಕ್ಕೆ ಹೋಗ್ಲಿಕ್ಕೆ ಕೇಳುವುದಿಲ್ಲ. ಅಮ್ಮ ಅಟ್ಟಕ್ಕೆ ಹಾಕುದು, ಅದು ಆಚೆಯಿಂದ ಹಾರಿಕೊಂಡು ಹೋಗುದು. ಸೊ ಫನ್ ಅಲ್ಲ ಇದೊಂದು, ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳುವಂತಾಯಿತು. ನಿಮ್ಮ ಮನೇಲಿ ಕೂಡ ಬೆಕ್ಕು ಈ ಥರ ಮಾಡಿದರೆ ಕಮೆಂಟಲ್ಲಿ ಹೇಳಿ ಆಯಿತಾ. ಇತ್ತುತ್ತಾ ಉಂಟು. ಇಂಚಿಬಲ ಇದಾ ಬೆಕ್ಕಿನ ಮರಿ. ಅಂದೆ ಏಯ್ ಏಯ್ ಅಮ್ಮ ಸಂಜೆ ಹೊತ್ತಿಗೆ ಕುಕ್ಕಿನ ಚಂಡುರ್ಲಿಯಲ್ಲಿ ಊಟ ಮಾಡ್ತಿದ್ದಾರೆ. ಹೋಗುಕ್ಕಮ್ಮ, ಅಮ್ಮ ಕಾಟು ಕುಕ್ಕ ಕುಕ್ಕಿನ ಚಂಡುರ್ಲಿಯಲ್ಲಿ ಊಟ ಮಾಡ್ತಿದ್ದಾರೆ. ನಾವೆಂತ ಮಾಡ್ತಿದ್ದೇವೆ ಗೊತ್ತುಂಟ, ನಾನು ಮತ್ತು ಮಗಳು ನಿಲ್ಲಿ ವಿಡಿಯೋ ಮಾಡ್ತಾನೆ. ನಾನು ಮತ್ತು ಮಗಳು ಎಂತ ಮಾಡ್ತಿದ್ದೇವೆ ನೋಡಿ. ಲಚ್ಚು ಅವಳ ಕಣ್ಣ ಹತ್ರನೇ ಒಂದು ಸೊಳ್ಳೆ ಕಚ್ಚಿದೆ ನೋಡಿ, ಕೆಂಪಾಗಿದೆ. ಲಚ್ಚು ಲಚ್ಚು ನೀ ಮುಲ್ತುಲೆ, ನೀ ಎದುರ್ತುಲೆ ಮುಲ್ತುಲೆ ಜಜ್ಜ. ಲಚ್ಚು ಅವಳ ಅಜ್ಜನೇ ನೋಡ್ತಿದ್ದಾಳೆ. ಲಚ್ಚು ನೀ ಮುಲು ಅಮ್ಮಮ್ಮಮ್ಮ ಅಮ್ಮಮ್ಮಮ್ಮ. ಒಂದು ಆಯಿಲ್ ಬಾಟಲ್ ಆರ್ಡ್ರ್ ಮಾಡಿದ್ದೆ, ಬಂದಿದೆ. ಸೊ ಸ್ವಲ್ಪ ಚೇಂಜ್ ಇರಲಿ ಅಂತ ಇಷ್ಟರವರೆಗೆ ಕಾಂಬಲ್ಲಿ ಹಾಕೋದೆಲ್ಲ ಇತ್ತಲ್ವ. ಸೊ ಅದು ಸ್ವಲ್ಪ ಅಂದರೆ ಅದರಲ್ಲಿ ಆಯಿಲ್ ಬರ್ತಾ ಇಲ್ಲ ಆ ಥರ ಎಲ್ಲ ಕಂಪ್ಲೇಂಟ್ ಇತ್ತು. ಆನಂತರ ಈಗ ನಾರ್ಮಲ್ ಬಾಟಲ್ ಕಳಿಸ್ತಾ ಇದ್ದೆ. ಇದೀಗ ಸ್ಪ್ರೇ ಮಾಡುವಂಥ ಬಾಟಲ್. ಹೀಗೆ ನೋಡಿ, ಇದರಲ್ಲಿ ಸ್ಪ್ರೇ ಮಾಡ್ಬೋದು. ಇದನ್ನು ಲೀಕೇಜ್ ಪ್ರೂಫ್, ಇದು ಲೀಕೇಜ್ ಆಗೋದಿಲ್ಲ. ಈ ಥರ ಸ್ಪ್ರೇ ಮಾಡೋದು ನೋಡಿ, ಸ್ಪ್ರೇ ಮಾಡಲಿಕ್ಕೆ ಆಗ್ತದೆ. ಇದರಲ್ಲಿ ಪೈಪೆಲ್ಲ ಇದೆ ನೋಡಿ. ಇದು 100 ml ಇದ್ದು. ಇನ್ನು ಮುಂದೆ ನಾನು ಇದನ್ನು ಆರ್ಡ್ರ್ ಮಾಡುವಂತ ಇದ್ದೇನೆ. ಇದು ಚೆನ್ನಾಗಿದೆ ಸ್ವಲ್ಪ, ಹಾಗಾಗಿ ಈಗ 20 ತರಿಸಿದ್ದೇನೆ. ಹೋಗಿ ನೋಡೊಮ್ಮೆ ಟ್ರಯಲ್ ನೋಡುವ ಅಂತ ಹೇಳಿ ಇನ್ನು ಜಾಸ್ತಿ ತರಿಸಬೇಕು. ಈಗ ಓಲ್ಡ್ ಬಾಟಲ್ ತುಂಬ ಇದೆ, ಇನ್ನು ನೆಕ್ಸ್ಟ್ ಇದನ್ನೇ ಕಂಟಿನ್ಯೂ ಮಾಡ್ತಾನೆ. ಚೆನ್ನಾಗಿದೆ, ಲೀಕ್ ಪ್ರೂಫು ಮತ್ತು ಏನು ಸ್ಪ್ರೇ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತದೆ. ಹಾರಿಗೆ ಸ್ಪ್ರೇ ಮಾಡಿದರೆ ಆಯಿತು ನೋಡಿ. ಗೈಸ್, ನಿಮಗೆ ಒಂದು ವಿಷಯ ಹೇಳಿಕುಂಟು. ಏನಂತ ಹೇಳಿದರೆ 4000 ಕಂಪ್ಲೀಟ್ ಆಯ್ತಲ್ವ ಸಬ್ಸ್ಕ್ರೈಬರ್ಸ್. ಸೊ ನಾನು ಅದೆಲ್ಲ ಪೋಸ್ಟ್ ಎಲ್ಲ ಹಾಕಿದ್ದೆ. ಕೆಲವರಿಗೆ ಹೇಳಿದ್ರಿ 4000 ದೊಡ್ಡ ವಿಷಯನಾ ಅಂತ. ಬಟ್ ನನಗೆ ದೊಡ್ಡ ವಿಷಯನೇ. ಯಾಕಂತ ಹೇಳಿದರೆ ನನಗೆ ಫಾಸ್ಟ್ ಗ್ರೋಯಿಂಗಿಂತ ಈ ಥರ ಸಣ್ಣ ಪುಟ್ಟ ವಿಷಯಗಳಲ್ಲಿ ತುಂಬ ಖುಷಿ ಪಡೋದು. ಈಗ 4000 ಆಗಿರ್ಬೋದು, ನೆಕ್ಸ್ಟ್ ಯಾವ ಲೆವೆಲ್ಗೆ ಹೋಗ್ತದೆ ಅಂತ ಹೇಳಿಕ್ಕಾಗೋದಿಲ್ಲ ಅಲ್ವಾ. ಸೊ ಆ ಥರ ಹೇಳಬೇಡಿ. ಯಾಕಂತ ಹೇಳಿದರೆ ಅಷ್ಟು ಬಂದದ್ದೇ ಪುಣ್ಯ. ಯಾಕಂತ ಹೇಳಿದರೆ ಈಗ ಎಲ್ಲೆಡೆ ವ್ಲಾಗರ್ಸ್ ಇದ್ದಾರೆ. ಸೊ ಅಂಥದ್ರಲ್ಲಿ 4000 ಸಬ್ಸ್ಕ್ರೈಬ್ಸ್ ಕಂಪ್ಲೀಟ್ ಆಗಿದೆ ಅಂತ ಹೇಳಿದರೆ ಸೊ ಸಪೋರ್ಟ್ ಮಾಡ್ತಿದ್ದಾರೆ ಅಂತಲೇ ಅರ್ಥ. ಅದು ಬಿಟ್ಟು ಅವಳು 4000 ಸಬ್ಸ್ಕ್ರೈಬ್ ಬಂದದಕ್ಕೆ ಆ ಥರ ಮಾಡ್ತಿದ್ದಾಳೆ, ಇನ್ನು 40,000 ಬಂದರೆ ಹೇಗೆ, ಆ ಥರ ಎಲ್ಲ ಹೇಳಿಬಿಡಿ ಆಯಿತಾ. ನನಗೆ ಗೊತ್ತಾಗಿದೆ. ಸೊ ಆ ಥರ ಎಲ್ಲ ಹೇಳಬೇಡಿ. ನನಗೆ ಸಿಂಪತಿ ಕ್ರಿಯೇಟ್ ಮಾಡಿಕೊಂಡು ಅಥವಾ ಇನ್ನೊಬ್ಬ ವ್ಲಾಗರ್ ಜೊತೆಗೆ ವ್ಲಾಗ್ ಮಾಡಿದರೆ ಜಾಸ್ತಿ ಸಬ್ಸ್ಕ್ರೈಬ್ಸ್ ಆಗ್ಬೋದು, ಈ ಥರ ಎಲ್ಲ ಅಂದ್ಕೊಂಡು ವ್ಲಾಗ್ ಮಾಡೋಳು ನಾನಲ್ಲ. ಏನು ಮನೆಯಲ್ಲಿ ನಡೀತದೋ ಸೊ ಅದನ್ನು ರಿಯಾಲಿಟಿ ತೋರಿಸುವಂಥದ್ದು ಮಾತ್ರ ನನ್ನ ವ್ಲಾಗಲ್ಲಿರೋದು. ಸೊ ಇಷ್ಟ ಆಗ್ತದೆ ಅಂತ ಅಂದ್ಕೊಳ್ತೇನೆ ಎಲ್ರಿಗೂ ಕೂಡ. ಸೊ ಇದನ್ನು ಹೇಳಬೇಕಿತ್ತು, ಹಾಗಾಗಿ ಹೇಳಿದೆ ಅಷ್ಟೇ. ಇದಿಷ್ಟು ಇವತ್ತಿನ ವ್ಲಾಗ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟಾಟಾ, ಬಾಯ್, ಟೇಕ್ ಕೇರ್.